ಕಾರ್ಲೆ ಗ್ರಾಮದಲ್ಲಿ ಶ್ರೀ ಸಾಯಿಬಾಬಾ ಟ್ರಸ್ಟ್ ಉದ್ಘಾಟನೆ ಅಂಗವಾಗಿ ಬೃಹತ್ ಆರೋಗ್ಯ ಮೇಳ, ಕ್ಯಾನ್ಸರ್ ತಪಾಸಣೆ, ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಸನದ ಕಾರ್ಲೆ ಗ್ರಾಮದಲ್ಲಿ ನಡೆದಂತಹ ಕಾರ್ಯಕ್ರಮ ಈ ಸಾಯಿಬಾಬಾ ಟ್ರಸ್ಟ್ನ ಉದ್ಘಾಟನೆಯನ್ನು ಮಾನ್ಯ ಕಾಂತರಾಜು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತಿ ಹಾಸನ ಇವರು ನೆರವೇರಿಸಿದರು. ಬಳಿಕ ಮಾತನಾಡಿದವರು, ಶ್ರೀ ಸಾಯಿಬಾಬಾ ಟ್ರಸ್ಟ್ ಉದ್ಘಾಟನೆಯನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಗಿದ್ದು ಮುಂದೆಯೂ ಇಂತಹ ಸಮಾಜಮುಖಿ ಕೆಲಸವನ್ನು ಮಾಡಬೇಕಾಗಿ ಸಲಹೆ ನೀಡಿದರು. ಶ್ರೀ ಸಾಯಿಬಾಬಾ ಟ್ರಸ್ಟ್ನ ಗೌರವ ಅಧ್ಯಕ್ಷರು ದಿನೇಶ್ ಕಾರ್ಲೆ ಅವರ ಕೊಡುಗೆಯನ್ನು ಕೇಶವ ಕಾರ್ಲೆ ಅಧ್ಯಕ್ಷರು ಸ್ಮರಿಸಿದರು. ಶಿಬಿರದಲ್ಲಿ ಚಂದ್ರಶೇಖರ್, ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್ ಡಾಕ್ಟರ್ ಯಶವಂತ್, ಡಾಕ್ಟರ್ ವಿಜಯ್ BM ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಗಳು, ಡಾಕ್ಟರ್ ತೇಜಸ್ವಿ ಆಡಳಿತ ವೈದ್ಯಾಧಿಕಾರಿಗಳು, ಕಾರ್ಲೆ ಹರೀಶ್ ಉಪಾಧ್ಯಕ್ಷರು, ಸಂಗಮೇಶ್ PDO, ಕಾರ್ಲೆ ಮೋಹನ್, ಡಾಕ್ಟರ್ ವೆಂಕಟೇಶ್ ಅಧ್ಯಕ್ಷರು, ಸದಸ್ಯರು, ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗ ಮುಂತಾದವರು ಉಪಸ್ಥಿತರಿದ್ದರು. ಬೂಸ್ಟರ್ ವ್ಯಾಕ್ಸಿನ್ ಇವೆಲ್ಲ ನಮ್ಮನ್ನ ಸ್ವಲ್ಪ ದೈಹಿಕವಾಗಿ ಶಕ್ತಿವಂತರನ್ನಾಗಿ ಮಾಡಿದೆ. ಜೊತೆಗೆ ನಾವು ಪಾಲನೆ ಮಾಡಬೇಕಾದಂಥ ನಿಯಮಗಳು, ಸ್ವಲ್ಪ ದೂರದಲ್ಲಿ ಕುಳಿತುಕೊಳ್ತಕ್ಕಂಥದ್ದು, ಮಾಸ್ಕನ್ನು ಹಾಕೊಳ್ತಕ್ಕಂಥದ್ದು. ಈಗ ಹಿಂದೆ ನಾನು ಕೂಡ ಹಳ್ಳಿಯವನೇ, ಬಹುಶಃ ನೀವೆಲ್ಲ ನೋಡಿದ್ದೀರಿ ಗ್ರಾಮಗಳಲ್ಲಿ. ನಮ್ಮ ತಾತ, ನಮ್ಮ ಅಪ್ಪದಿನೆಲ್ಲ ಹೊರಗಡೆ ಹೋದ್ರೆ ಮನೆ ಮುಂದ್ಗಡೆ ಒಂದು ಚೆಂಬು, ಒಂದು ಪಾತ್ರ ನೀರಿಟ್ಟಿರೋದು, ಬಂದವರೆಲ್ಲ ಕಾಲಿಗೆ ನೀರು ಹಾಕೊಂಡು ಮನೆ ಒಳಗಡೆ ಹೋಗೋರು. ಹೌದಾ? ನಿಮ್ಮೂರಲ್ಲೂ ಇತ್ತಲ್ಲ. ಬಟ್ ಈಗ ಬರ್ತಾ ಬರ್ತಾ ಒಂದು ಸ್ವಲ್ಪ ಫ್ಯಾಷನೇಟೆಡ್ ಆಗಿ ಜನ ಪರಿವರ್ತನೆ ಆಗ್ಬಿಟ್ರು ಅಥವಾ ಸೋಮಾರಿಗಳಾಗ್ಬಿಟ್ರು ಗೊತ್ತಿಲ್ಲ.